ಲಿಂಕ್ ಮಲ್ಲೇಶ್ಗೌಡ ಮಟ್ಟೂರವರು ಒಂದು ವಿಶೇಷವಾದಂಥ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಬೃಹತ್ ಪ್ರಮಾಣದಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು 4 ಎಕರೆಯಲ್ಲಿ ಓಪನ್ ಕೇಜಲ್ಲಿ ನಾಟಿ ಕೋಳಿಗಳ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ಈಗ ಫುಡ್ ಅಜೋಲಾ ಹಾಕಿದ್ದಾರೆ. ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ನೋಡಿ ಕೋಳಿಗಳು. ಅಜೋಲಾ ಫುಡ್ ಉತ್ತಮ ಪೌಷ್ಟಿಕಾಂಶನೂ ಇರ್ತದೆ, ಜೊತೆಗೆ ಕಡಿಮೆ ಖರ್ಚಿನಲ್ಲಿ ನಾವು ತಯಾರು ಮಾಡ್ಕೋಬಹುದು. ಇಂಥ ವಿಶೇಷ ಆಹಾರವನ್ನು ನೀಡಿದರೆ ನಮಗೆ ಕೋಳಿಗಳ ಬೆಳವಣಿಗೆ ಚೆನ್ನಾಗಾಗಿ ಉತ್ತಮ ಲಾಭ ಪಡಿಬಹುದು. ಈ ರೀತಿ ಕೋಳಿ ಸಾಕಾಣಿಕೆಯಲ್ಲೂ ಕೂಡ ನಾವು ಖರ್ಚನ್ನು ಕಡಿಮೆ ಮಾಡ್ಕೋಬಹುದು. ನೋಡ್ಬೋದು, 5 ತಿಂಗಳ ಕೋಳಿಗಳಿದಾವೆ. ಇವು ಮಾರಾಟಕ್ಕೂ ಕೂಡ ರೆಡಿ ಇದ್ದಾವೆ. ಯಾರಿಗಾದರೂ ಬಲ್ಕಾಗಿ ಈ ಕೋಳಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಈ ವಿಶೇಷವಾದಂಥ ನಾಟಿ ಕೋಳಿಗಳನ್ನು ಪಡಿಬೋದು. ನಮಸ್ಕಾರ.